ಈಸಿ. ಈಗ ಫಸ್ಟ್ ಇದು ಹೇಳ್ಬೇಡ ಹಾಂ ಸರಿ ಸರಿ ಬೇಕಾದ್ರೆ. ಹಾಂ ಸೊ ಎಲ್ರಿಗೂ ನಮಸ್ಕಾರ. ಈ ದಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಮುಖ್ಯ ಉದ್ದೇಶ ಎರಡು ವಿವಿಧ ಪ್ರಕರಣಗಳ ಬಗ್ಗೆ ತಮಗೆ ಮಾಹಿತಿ ಹಂಚಿಕೊಳ್ಳುವಂಥ ಒಂದು ಉದ್ದೇಶ. ಈಗಾಗಲೇ ನಮ್ಮ ನಗರ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಕೆಲವು ಕಡೆಗೆ ಸ್ಪೋರ್ಟ್ಸ್ ಏನು ಸಾಮಗ್ರಿಗಳಿರ್ತವೆ, ಮುಖ್ಯವಾಗಿ ವಾಲಿಬಾಲ್ ಇರ್ಬೋದು, ಫುಟ್ಬಾಲ್ ಅಥವಾ ಏನು ರ್ಯಾಕೆಟ್ಸ್ಗಳು, ಇವುಗಳು ನಕಲಿಯಾಗಿ ಮಾರಾಟ ಆಗ್ತಿದೆ ಎನ್ನುವಂತಹ ಮಾಹಿತಿ ಬರುತ್ತೆ. ಅದರಲ್ಲಿ ನಮಗೆ ಮಾಹಿತಿಯನ್ನು ಹಂಚಿಕೊಳ್ಳೋರು ಬ್ರ್ಯಾಂಡ್ ಪ್ರೊಟೆಕ್ಟರ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ. ಈ ಸಂಸ್ಥೆ ಏನಪ್ಪ ಅಂದರೆ ಯಾವುದೇ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಅವರು ಬ್ರ್ಯಾಂಡ್ ವ್ಯಾಲ್ಯೂನ ಕಾಪಾಡುವಂತಹ ಒಂದು ಕೆಲಸ ಮಾಡುತ್ತಿರುವಂಥ ಸಂಸ್ಥೆ. ಸೊ ಅಲ್ಲಿನ ಒಬ್ಬ ಪ್ರತಿನಿಧಿ ಸ್ಟೀಫನ್ ರಾಜ್ ಅನ್ನೋರು ಬಂದು ನಮಗೆ ಈ ರೀತಿಯಾಗಿ ಮಂಗಳೂರು ನಗರದಲ್ಲಿ ನಕಲಿ ಸಾಮಗ್ರಿಗಳನ್ನು ಮಾರ್ತಾ ಇದ್ದಾರೆ, ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ಗಳನ್ನ ಅಂತ ಹೇಳಿದಾಗ ನಾವು ನಿನ್ನೆ ದಿನ ಉಳ್ಳಾಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕ್ರೈಮ್ ನಂಬರ್ 140/2025 ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸ್ಕೊಳ್ತೀವಿ. ಸೊ ಇದರಲ್ಲಿ ಮುಖ್ಯವಾಗಿ 51-63ನೇ ಸೆಕ್ಷನ್ ಕಾಪಿರೈಟ್ ಆ್ಯಕ್ಟ್ 1957 ಸೆಕ್ಷನ್ 51 ಮತ್ತು 63 ಅಂಡರ್ FIR ದಾಖಲೆ ಮಾಡಿಕೊಂಡು ಒಂದು ರೈಡ್ ಮಾಡ್ತಾರೆ. ಆ ಉಳ್ಳಾಲ ಪೊಲೀಸ್ ಟೀಮ್ ಏನು ರೈಡ್ ಮಾಡಿದಾಗ ನಮಗೆ ಅಲ್ಲಿ ಅನೇಕಾರು ಈ ರೀತಿಯಾದಂತಹ ಫೇಕ್ ಆಗಿರುವಂತಹ ಬಾಲ್ಸ್ಗಳು ಸಿಗ್ತವೆ. ಮುಖ್ಯವಾಗಿ ನೀವು ಗಮನಿಸಿದ್ರೆ ನಿವಿಯಾ ಅನ್ನೋದೇನಿದೆ ಅದು ಫುಟ್ಬಾಲ್ನಲ್ಲಿ ಒಂದು ಪ್ರಸಿದ್ಧವಾಗಿರುವಂಥ ಒಂದು ಬ್ರ್ಯಾಂಡ್. ಹಾಗೆ ಕಾಸ್ಕೋ ಏನಿದೆ ಅದು ವಾಲಿಬಾಲ್ನಲ್ಲಿ ಪ್ರಸಿದ್ಧವಾಗಿರುವಂಥ ಬ್ರ್ಯಾಂಡ್. ಮತ್ತು ಈ ಯೋನೆಕ್ಸ್ ಅನ್ನೋದು ಬ್ಯಾಡ್ಮಿಂಟನ್ನಲ್ಲಿ ರ್ಯಾಕೆಟ್ಸ್ನಲ್ಲಿ ಫೇಮಸ್ ಆಗಿರುವಂಥ ಬ್ರ್ಯಾಂಡ್. ಇಂತಹ ಬ್ರ್ಯಾಂಡ್ಗಳ ಒಂದು ಮಾರ್ಕ್ಗಳನ್ನು ಅವರು ನಕಲಿಯಾಗಿ ಬಳಸ್ಕೊಂಡು ಜನರಿಗೆ ಗೊತ್ತಾಗದೇ ಇರುವಂತೆ ಅವುಗಳನ್ನು ಮಾರಾಟ ಮಾಡ್ತಾರೆ. ನಾವು ಅವುಗಳ ವಿಚಾರ ನೋಡಿದಾಗ ಹೆಚ್ಚು ಪ್ರೈಸ್ನಲ್ಲೂ ಕೂಡ ಡಿಫ್ರೆನ್ಸ್ ಇರೋದಿಲ್ಲ. ಏನಾಗುತ್ತಾರೆ, ಗ್ರಾಹಕರು ಅದನ್ನು ಒರಿಜಿನಲ್ ಅಂತ ಅಂದ್ಕೊಂಡೇ ತಗೊತಾರೆ. ಸೊ ಇದೇ ರೀತಿಯಾಗಿ ಇನ್ನೊಂದು ಕಂಪ್ಲೇಂಟ್ ಅವರೇ ಕೊಟ್ಟಿದ್ದು. ಸೊ ಬಂದರ್ನಲ್ಲಿ ಒಂದು ಮಹಾದೇವ್ ಸ್ಪೋರ್ಟ್ಸ್ ಸೆಂಟರ್ ಅಂತ ಇದೆ. ಸೊ ಅಲ್ಲೂ ಕೂಡ ಈ ರೀತಿಯಾಗಿ ಮಾರಾಟ ಆಗ್ತಿದೆ ಅಂತ ನಮ್ಮ ಗಮನಕ್ಕೆ ಬಂದಾಗ ಅದೇ ರೀತಿಯಾಗಿ ಮತ್ತೊಂದು ಪ್ರಕರಣ, ಸೊ 95/2025 ಬಂದರ್ ಪೊಲೀಸ್ ಠಾಣೆಯಲ್ಲಿ ನಾವು ಪ್ರಕರಣವನ್ನು ದಾಖಲಿಸಿಕೊಂಡು ಇವತ್ತು ರೈಡ್ ಮಾಡಿದಾಗ ಅಲ್ಲೂ ಕೂಡ ಅನೇಕಾರು ಈ ರೀತಿಯಾದಂತಹ ವಾಲಿಬಾಲ್ಗಳು, ಫುಟ್ಬಾಲ್ಗಳು, ನಕಲಿಯಾದಂತಹ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ಗಳು ಸಿಕ್ಕಿರ್ತವೆ. ಮತ್ತು ಆ ಪ್ರೊಸೆಸ್ ಇನ್ನೂ ನಡೀತಾ ಇದೆ, ಆ ರೈಡ್ ಇನ್ನೂ ಚಾಲ್ತಿಯಲ್ಲಿದೆ. ಸೊ ಇದರಲ್ಲಿ ಮುಖ್ಯವಾಗಿ ನಮಗೆ ಎಲ್ಲಿಂದ ಬರ್ತಾ ಇದೆ, ಯಾರು ಡಿಸ್ಟ್ರಿಬ್ಯೂಟರ್ಸ್, ಇದನ್ನೆಲ್ಲ ನಾವು ಪತ್ತೆ ಹಚ್ಚಬೇಕಾಗುತ್ತೆ. ಸೊ ಜಲಂಧರ್ ಪಂಜಾಬ್ನಿಂದ ಬರ್ತಿದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಇದ್ರ ಬಗ್ಗೆ ಇನ್ನೂ ದೀರ್ಘವಾಗಿ ತನಿಖೆಯನ್ನು ಮಾಡಿದಾಗ ಇನ್ನಷ್ಟು ಸತ್ಯಗಳು ಹೊರಬೀಳ್ತವೆ. ಮುಖ್ಯವಾಗಿ ನಾವು ಈಗ ಕರೆದಿರೋ ಉದ್ದೇಶ ಏನಪ್ಪ ಅಂದರೆ, ಒಂದು ಈ ಕೇಸ್ ಮಾಡಿದ್ದೀವಿ ಅನ್ನುವಂಥ ತಿಳುವಳಿಕೆ, ಬೇರೆಯವರು ಈ ರೀತಿಯಾಗಿ ಮಾರ್ತಾ ಇದ್ದರೆ ದಯವಿಟ್ಟು ಮಾರಬಾರ್ದು ಈ ರೀತಿಯಾದಂಥದ್ದನ್ನು ಅನ್ನೋದು ತಿಳುವಳಿಕೆ ಒಂದು ವಿಚಾರ ಆದರೆ, ಮತ್ತೆ ಗ್ರಾಹಕರಿಗೂ ಕೂಡ ಒಂದು ಅರಿವು ಬೇಕಾಗುತ್ತೆ. ಸೊ ಈಗ ನೀವು ನೋಡಿದ್ರೆ ಕೆಲವು ಇವೆಲ್ಲ ತುಂಬ ಇದರಲ್ಲಿ ನೀವೇ ನೋಡಿದಾಗ ಯಾವುದು ಒರಿಜಿನಲ್ ಯಾವುದು ಇದು ಅಂತ ಹೇಳಲಿಕ್ಕೆ ಬರೋದಿಲ್ಲ, ಸ್ವಲ್ಪ ಕಷ್ಟನೇ ಇರುತ್ತೆ. ಸೊ ಬಟ್ ನೀವು ತುಂಬ ಡೀಟೇಲ್ಡಾಗಿ ನೋಡಿದ್ರೆ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತವೆ, ಅದನ್ನು ಗ್ರಾಹಕರು ತಿಳ್ಕೋಬೇಕು. ಮುಖ್ಯವಾಗಿ ಇದು ಒರಿಜಿನಲ್ ಬಾಲ್ ಇರುತ್ತೆ, ಇದು ಡೂಪ್ಲಿಕೇಟ್ ಬಾಲ್ ಇದೆ. ಸೊ ಇದರಲ್ಲಿ ಹೋಲೋಗ್ರಾಮ್ ಇರ್ಬೋದು. ಈ ಹೋಲೋಗ್ರಾಮ್ನ ಡೀಟೇಲ್ಡಾಗಿ ನೋಡಿದಾಗ ಇದು 3D ಹೋಲೋಗ್ರಾಮ್ ಇರುತ್ತೆ. ಇದರಲ್ಲೂ ಕೂಡ ಹೋಲೋಗ್ರಾಮ್ ಹಾಕಿರ್ತಾರೆ, ಬಟ್ ಅದು 3D ಹೋಲೋಗ್ರಾಮ್ ಇರೋದಿಲ್ಲ. ಮತ್ತು ಈ ರೀತಿಯಾದಂತಹ ಕೆಲವು ಅನವಶ್ಯಕವಾದಂತಹ ಇದುಗಳನ್ನು ಈ ಅಪ್ರೂವ್ಡ್ ಬೈ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ, ಸೊ ಈ ರೀತಿಯಾದ ಒರಿಜಿನಲಲ್ಲಿ ಈ ಥರ ಇರೋದಿಲ್ಲ. ಮತ್ತು ನೀವು ಇದರ ಕ್ವಾಲಿಟಿ ಮತ್ತು ಟೆಕ್ಸ್ಚರ್ನೆಲ್ಲ ನೋಡಿದಾಗ ಇದರ ವ್ಯತ್ಯಾಸ ಏನು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಈ ಕಲರ್ ಕಾಂಬಿನೇಷನ್ ಇರ್ಬೋದು ಆ ರೀತಿಯಾಗಿ. ಸೊ ಹಾಗೆ ಇದು ಕೂಡ ಅಷ್ಟೇ, ಫುಟ್ಬಾಲ್ನಲ್ಲಿ ಕೂಡ ನೀವು ನೋಡಿದಾಗ ಇದು ಒರಿಜಿನಲ್ ನಿವಿಯಾದ್ದು ಒರಿಜಿನಲ್ ಬ್ರ್ಯಾಂಡ್ ಆಯಿತಾ. ಸೊ ಅದೇ ರೀತಿಯಾಗಿ ಬೇರೆ ಬೇರೆ ಫೇಕ್ ಇದು ಕೂಡ ಇದೆ. ಇದರಲ್ಲಿ ಕಲರ್ ಪ್ಯಾಟರ್ನ್ ಸೇಮ್ ನೀವು ಅದನ್ನು ನೋಡ್ಬೋದು, ಟೆಕ್ಸ್ಚರ್ ಇರ್ಬೋದು ಮತ್ತು ಹೋಲೋಗ್ರಾಮ್. ಆಮೇಲೆ ಡೀಟೇಲ್ಡಾಗಿ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ, ತುಂಬ ಸೂಕ್ಷ್ಮವಾಗಿ ಇವುಗಳನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಮತ್ತು ಅದೇ ರೀತಿಯಾಗಿ ಯೋನೆಕ್ಸ್, ಸೊ ಇದು ಕೂಡ ತುಂಬ ಪ್ರತಿಷ್ಠಿತ ಬ್ರ್ಯಾಂಡ್. ಸೊ ಇದರಲ್ಲಿ ಜಾಪನೀಸ್ ಮೂಲದ ಈ ಬ್ರ್ಯಾಂಡ್ನಲ್ಲಿ ಇದರಲ್ಲಿ ನಿಮಗೆ ಹೀಗೆ ನೋಡಿದಾಗ ಮತ್ತೆ ನಿಮಗೆ ಗೊತ್ತಾಗೋದಿಲ್ಲ ಯಾವುದು ಒರಿಜಿನಲ್ಲು ಯಾವುದು ಇದಿದೆ ಅಂತ. ಸೊ ನಾರ್ಮಲ್ ಆಗಿ ನೋಡಿದಾಗ, ಬಟ್ ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ಇದು ಒರಿಜಿನಲ್, ಇದು ಫೇಕ್ ಬ್ರ್ಯಾಂಡ್. ಇದೇ ಥರ ಮಾಡ್ತಾರೆ, ಆಲ್ಮೋಸ್ಟ್ ಸೇಮ್ ಇರುತ್ತೆ. ಬಟ್ ಸ್ವಲ್ಪ ಫಾಂಟ್ಸಲ್ಲಿ ನೋಡಿ ಇದೊಂದು ಸ್ವಲ್ಪ ದೊಡ್ಡ ಇದೆ, ಇದು ಸ್ವಲ್ಪ ಸಣ್ಣ ಇದೆ, ಈ ರೀತಿಯಾಗಿರುತ್ತೆ. ಮತ್ತು ಹೋಲೋಗ್ರಾಮ್ ಇಲ್ಲೇನಿದೆ ಅದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಇದು ಒರಿಜಿನಲಲ್ಲಿ ಸಣ್ಣದಾಗಿರುತ್ತೆ, ಬಟ್ 3D ಹೋಲೋಗ್ರಾಮ್ ಇರುತ್ತೆ. ಇದರಲ್ಲಿ 2D ಹೋಲೋಗ್ರಾಮ್ ಇದೆ. ಮತ್ತು ಇದು ಬ್ಯಾಚ್ ನಂಬರ್ಸ್ ಕೂಡ, ಇದರಲ್ಲಿ ಬ್ಯಾಚ್ ನಂಬರ್ನ ಎಂಬಾಸ್ ಮಾಡಿರ್ತಾರೆ, ಬ್ಯಾಚ್ ನಂಬರ್. ಇದರಲ್ಲಿ ಆ ರೀತಿಯಾದಂಥ ಯಾವುದೇ ಬ್ಯಾಚ್ ನಂಬರ್ಸ್ ಇರೋದಿಲ್ಲ. ಬಟ್ ಇದು ಸಾಧಾರಣ ಗ್ರಾಹಕರಿಗೆ ತುಂಬ ಕಷ್ಟ
ತುಂಬ ಸೂಕ್ಷ್ಮವಾಗಿ ಗಮನಿಸದೆ ಅಥವಾ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಹೆಚ್ಚು ಅವೇರ್ನೆಸ್ ಇಲ್ಲದೆ ಇರುವಂಥವ್ರಿಗೆ ತುಂಬ ಕಷ್ಟ ಆಗುತ್ತೆ. ಸೊ ಇದರಲ್ಲಿ ಜನರಿಗೆ ಒಂದು ಮುಖ್ಯವಾಗಿ ಗ್ರಾಹಕರು ಯಾವುದೇ ರೀತಿಯಾದಂಥ ಮೋಸಕ್ಕೆ ಒಳಗಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಇನ್ನೂ ಕೂಡ ಯಾವುದಾದ್ರೂ ಕಂಪ್ಲೇಂಟ್ಸ್ ಬಂದರೆ ನಾವು ಬೇರೆ ಬೇರೆ ಬ್ರ್ಯಾಂಡ್ಗಳು ಅಥವಾ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳು, ಕೇವಲ ಸ್ಪೋರ್ಟ್ಸ್ ಸಾಮಗ್ರಿ ಮಾತ್ರ ಅಲ್ಲ, ಬೇರೆ ಪ್ರಾಡಕ್ಟ್ಸ್ಗಳ ಬಗ್ಗೆ ಮಾಹಿತಿ ಇದ್ರೂ ಕೂಡ ಶೇರ್ ಮಾಡ್ಕೋಬೋದು. ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೈಡ್ ಮಾಡ್ತೀವಿ. ಸೊ ಈ ರೀತಿ ಗ್ರಾಹಕರನ್ನು ವಂಚನೆಗೊಳಗಾಗುವ ಪ್ರಕರಣಗಳನ್ನು ತಪ್ಪಿಸಬೇಕು ಅನ್ನೋದು ನಮ್ಮ ಉದ್ದೇಶ. Ma'am, it's still going on. Actually, yesterday's raid it was around 3.5 lakhs, but today's as of now around 5 lakhs we have recovered, ma'am. It's still going on. We are verifying all that. So the final number will get only after the company. ಇದರಲ್ಲಿ ಮುಖ್ಯವಾಗಿ ಅದೇ ನಾವು ಓನರ್ ಏನಿದೆ ಈ ಪ್ರಕರಣದಲ್ಲಿ ಆರೋಪಿಯಾಗಿ ಇದು ಮಾಡಿದ್ದೀವಿ. ಹಾಗೆ ಎರಡು ಕಡೆಗೂ ಓನರ್ಸ್ ಮಾತ್ರ, ಮತ್ತು ಇದಕ್ಕೆ ಯಾರ್ಯಾರು ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಮ್ಯಾನುಫ್ಯಾಕ್ಚರರ್ಸ್ ಯಾರಿದ್ದಾರೆ, ಅದು ಮುಂದಿನ ದಿನಗಳಲ್ಲಿ ತನಿಖೆಯಲ್ಲಿ ಬಂದಾಗೂ ಕೂಡ ಅವರನ್ನು ಕೂಡ ಆರೋಪಿಗಳನ್ನಾಗಿ ಮಾಡ್ತೀವಿ. ಆಲ್ಮೋಸ್ಟ್ ಇಟ್ಸ್ ಸೇಮ್ ಮ್ಯಾಮ್. ಇಫ್ ಯು ಸಿ ದಿ ಕವರ್ಸ್ ಆ್ಯಂಡ್ ಆಲ್, ದೆರ್ ಇಸ್ ನೋ ಮಚ್ ಪ್ರೈಸ್ ಡಿಫ್ರೆನ್ಸ್. ರ್ಯಾಕೆಟ್ ಕೊಡಿ ಆ್ಯಕ್ಚುಲಿ. ಸೊ ಒರಿಜಿನಲ್ ಒಂದು ಕೊಡಿ. So this is but these are two different variants, but almost same, ma'am. I was just talking to the brand protector. It's not even 20% difference. So almost for the same range they are selling. So new getting it, the owner is getting it for a cheaper price. Yeah, he must be getting it for the cheaper price. Otherwise he doesn't have any other intentions to buy that, right? So what's the price of the original, and for example you are taking the Yonex thing. Yes. What's the price, the original price, and the price for which it is being sold? See, the MRP here it is seen as 1980, but what we have checked 2600 around is the original price. So in this is the difference. But in volleyball did kodi ಒಂದು. These volleyballs are being sold at 1680, but the shopkeeper says they give around 20% discount. But this is the original price that they have printed. The original product is also of same 1680, but he is claiming he is giving at certain discount, maybe 20% discount. Similar is what happens to racket also. Yes. They say that Discount. That's what. yeah, they say that they will be giving discount, but they won't claim that they are giving a fake product. They'll say that some sales are happening discount anta. No, but this instance, when we go around the shops here, Right. the thing is, as you said, customers find it problem. Right. You go for this one, you go for that volleyball thing, famous thing, the Yonex mat, and I think for because there's lot you have raided a couple of shops, but Yes. but when you go around the shops, it's difficult to identify which is original, which is this one for the customers, because when we go around to buy True, what's sir. the thing, because those are selling, being sold in a big number. What's the thing that's been, are you taking a thing going around? I guess what's the thing that That's the thing, sir. Basically, we want to create a deterrence to other shopkeepers if at all they are there. ಆ್ಯಂಡ್ ಯಾವುದೇ ರೀತಿಯ ಇನ್ಫಾರ್ಮೇಷನ್ ನಿಮ್ಮಲ್ಲಿದ್ದರೆ ಖಂಡಿತವಾಗ್ಲೂ ಶೇರ್ ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಕೂಡ ನಾವು ರೈಡ್ ಮಾಡಿ ಕ್ರಮ ಕೈಗೊಳ್ತೀವಿ. ಸೊ ದಟ್ಸ್ ದ ಥಿಂಗ್. ಬೇರೆ ಯಾರು ಮಾಡಬಾರ್ದು ಅನ್ನೋದು ಕೂಡ ಹೇಳ್ತಾ ಇದ್ದೀವಿ. ಗ್ರಾಹಕರು ಎಚ್ಚರಿಕೆಯಿಂದ ಇದ್ದು ಏನು ರೆಪ್ಯೂಟೆಡ್ ಶಾಪ್ಸ್ ಇರುತ್ತೆ ಅವ್ರಗಳದ್ದೇ ಅಂಥದ್ದಕ್ಕೆ ಆದಷ್ಟು ಹೋದಾಗ. are you going for a surprise checks for some of the shops, or going for ದಟ್ಸ್ ನಾಟ್ ಎಕ್ಸಾಕ್ಟ್ಲಿ ಇನ್ ಅವರ್ ಡೊಮೇನ್, ಬಟ್ ಯಾವುದೇ ರೀತಿ ಕಂಪ್ಲೇಂಟ್ಸ್ ಬಂದರೆ ವಿ ವಿಲ್ ಆ್ಯಕ್ಟ್. ಬಟ್ ಇದಕ್ಕಾಗಿ ಅಂತ ಸೆಪ್ರೇಟಾಗಿ ಹೋಗುವಂಥದ್ದೇನಿಲ್ಲ. ಬಟ್ ಕಂಪ್ಲೇಂಟ್ಸ್ ಬಂದರೆ, ಮಾಹಿತಿಗಳು ಬಂದರೆ ವಿಲ್ ಆ್ಯಕ್ಟ್ ಫಾರ್. ಇದ್ರ ಬಗ್ಗೆ ಕೂಡ ಬ್ರೀಫ್ ಮಾಡಬೇಕು. ಇದನ್ನು ಕ್ಲಿಯರ್. ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ನಡೆದ ಇನ್ನೊಂದು ಪ್ರಕರಣದ ಬಗ್ಗೆ ನಿಮಗೆ ಮಾಹಿತಿಯನ್ನು ಶೇರ್ ಮಾಡ್ಕೊತೀನಿ. ಸೊ ದಿನಾಂಕ 13/8/2025 ಅಂದರೆ ಕಳೆದ ಬುಧವಾರದಂದು ಬೆಳಿಗ್ಗೆ 7 ಗಂಟೆಗೆ ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನಲ್ಲಿ ಒಬ್ಬರು ಆಟೋ ಇಳಿದು ಬರ್ತಾರೆ. ಶ್ರೀ ಭಾನುದಾಸ್ ಹರಿ ತೋರಟನ್ ಅವರು ಕೇರಳದ ಕಾಸರಗೋಡಿನ ಕಾಂಜಂಗಾಡ್ ಅನ್ನುವಂಥ ಒಂದು ಊರಿನಿಂದ
ಟ್ರೈನ್ ಹತ್ತಿ ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ ಬಂದು ಇಳಿತಾರೆ. ಸೊ ಅವರು ಆ ರೀತಿ ಬಂದಾಗ ಅವ್ರ ಬಳಿ ಸುಮಾರು 350 ಗ್ರಾಮ್ನಷ್ಟು ಶುದ್ಧ ಬಂಗಾರದ ಗಟ್ಟಿಯನ್ನು ತೆಗೆದುಕೊಂಡು ಬಂದಿರ್ತಾರೆ, ಅಲ್ಲಿಂದ ಖರೀದಿ ಮಾಡ್ಕೊಂಡು ಬಂದಿರ್ತಾರೆ. ಸೊ ಅವರು ಇಳಿದಾಗ ಆಟೋ ಹುಡ್ಕೋಗ್ಬೇಕು ಅಂತ ಕೈರಾಲಿ ಅನ್ನುವಂಥ ಒಂದು ಹೋಟೆಲ್ ಇದೆ. ಸೊ ಅದರ ಅಪೋಸಿಟ್ ಆಟೋ ಸ್ಟ್ಯಾಂಡಲ್ಲಿ ಆಟೋನ ಕರೀತಾ ಇದ್ದಾಗ ಯಾರೋ ಅಪರಿಚಿತರು 4 ಜನ ಬಂದು ಇವ್ರನ್ನ ಫೋರ್ಸ್ಫುಲ್ ಆಗಿ ದೂಕ್ಕೊಂಡು ಇನೋವಾ ಕ್ರಿಸ್ಟಾ ವೈಟ್ ಕಲರ್ದೊಂದು ಗಾಡಿಯಲ್ಲಿ ಇವ್ರನ್ನ ದೂಕಿ ಕೂರಿಸ್ತಾರೆ. ಆ ಗಾಡಿಯಲ್ಲಿ ಈಗಾಗಲೇ ಇಬ್ಬರು ಇರ್ತಾರೆ. ಸೊ ಒಟ್ಟು 6 ಜನ ಏನಿರ್ತಾರೆ ಅವರು ಈ ಫಿರ್ಯಾದುದಾರರನ್ನ ಫೋರ್ಸ್ಫುಲ್ಲಾಗಿ ಕೂರಿಸ್ಕೊಂಡು ಅಪಹರಣಕ್ಕೆ ಇದು ಮಾಡ್ತಾರೆ. ಬಟ್ ಇವ್ರು ಕೇಳ್ತಾರೆ ಯಾರು ಅಂತ ಕೇಳಿದಾಗ ಅವರು ನಾವು ಕಸ್ಟಮ್ಸ್ ಅಧಿಕಾರಿಗಳು ಅಂತ ಇಂಪರ್ಸನೇಟ್ ಮಾಡ್ತಾರೆ. ಪಬ್ಲಿಕ್ ಸರ್ವೆಂಟ್ಸ್ ಅಂತ ಸುಳ್ಳು ಮಾಹಿತಿಯನ್ನು ನೀಡಿ ಇವ್ರನ್ನ ಕರ್ಕೊಂಡು ಹೋಗ್ತಾರೆ ಆ ಇನೋವಾ ಕ್ರಿಸ್ಟಾ ಕಾರ್ನಲ್ಲಿ. ಸೊ ಇವರು ಹೀಗೆ ಉಡುಪಿ ಹೈವೇ ಮಾರ್ಗವಾಗಿ ಕಾರವಾರ ಮಾರ್ಗಕ್ಕೆ ಹೋಗ್ತಾ ಇರುವಾಗ ಕುಮಟಾ ಬಳಿ ಸುಮಾರು ಬೆಳಿಗ್ಗೆ 9:30 ಅಷ್ಟೊತ್ತಿಗೆ ಇಲ್ಲಿ 7 ಗಂಟೆಗೆ ಹೊರಟಿರ್ತಾರೆ. ಕುಮಟಾ ಬಳಿ ಅಂತರವಳ್ಳಿ ಅಂತ ಒಂದು ವಿಲೇಜ್ ಬಳಿ ಇವ್ರನ್ನ ಇಳಿಸ್ಬಿಡ್ತಾರೆ. ಮತ್ತು ಅವ್ರ ಬಳಿ ಇದ್ದಂತಹ ಈ ಚಿನ್ನದ ಇದುಗಳನ್ನೆಲ್ಲ, ಚಿನ್ನದ ಗಟ್ಟಿ ಏನಿತ್ತು ಅದನ್ನು ತಾವು ಇಟ್ಕೊತಾರೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. 171/2025 ಮಂಗಳೂರು ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗುತ್ತೆ. ಸೊ ಇದರಲ್ಲಿ ಡಕಾಯಿಟಿ, ಕಿಡ್ನ್ಯಾಪಿಂಗ್ ಮತ್ತು ಪರ್ಸನೇಟಿಂಗ್ ಆಫ್ ಪಬ್ಲಿಕ್ ಸರ್ವೆಂಟ್, ಸೊ ಈ ಒಂದು ಕಲಂಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಸೊ ಈ ಪ್ರಕರಣವನ್ನು ಒಂದು 0 FIR ಕಾನ್ಸೆಪ್ಟ್ ಬಂದಿದೆ. ಸೊ ಆ ನಿಟ್ಟಿನಲ್ಲಿ ಕುಮಟಾದಲ್ಲಿ 0 FIR ಮಾಡಿ ಅದನ್ನು ನಮ್ಮಲ್ಲಿಗೆ ವರ್ಗಾವಣೆ ಮಾಡ್ತಾರೆ ಆ ಒಂದು FIRನ. ಸೊ ಅದಾದ ನಂತರ ನಮ್ಮ ಮಂಗಳೂರು ಪೊಲೀಸರು ಇದರ ಪ್ರಕರಣವನ್ನು ಪತ್ತೆ ಹಚ್ಚಕ್ಕೆ, ಆರೋಪಿಗಳನ್ನು ಪತ್ತೆ ಹಚ್ಚಕ್ಕೆ ಮುಂದಾಗ್ತಾರೆ. ಮಾನ್ಯ ಪೊಲೀಸ್ ಆಯುಕ್ತರ ಒಂದು ನಿರ್ದೇಶನದ ಮೇಲೆ ಒಂದು CCBಯ ಒಂದು ಟೀಮ್ ಮಾಡ್ತೀವಿ. ಮತ್ತು ಅದೇ ರೀತಿ ಕೇಂದ್ರ ಉಪವಿಭಾಗದಿಂದ ಒಂದು ಟೀಮ್, 2 ಜಂಟಿಯಾಗಿ ಕಾರ್ಯಾಚರಣೆಯನ್ನು ಮಾಡಿ ಕೆಲವು ಸಾಕ್ಷ್ಯಾಧಾರಗಳು, ಸ್ವಲ್ಪ CCTV ಇರ್ಬೋದು, ಇನ್ನಿತರ ತಾಂತ್ರಿಕ ಸಾಕ್ಷ್ಯಾಧಾರಗಳನ್ನು ಪಡೆದು ಒಟ್ಟು 5 ಜನ ಆರೋಪಿಗಳನ್ನು ನಿನ್ನೆ ದಿನ ಅಂದರೆ 18ನೇ ತಾರೀಕು ಮಹಾರಾಷ್ಟ್ರದ ಪುಣೆಯಲ್ಲಿ ಅವ್ರನ್ನ ಪತ್ತೆ ಹಚ್ಚಿರ್ತೀವಿ. ಸೊ ಇನ್ನೂ ಕೂಡ ಈಗಲೂ ಕೂಡ ಇಟ್ಸ್ ಅನ್ ಆನ್ಗೋಯಿಂಗ್ ಇನ್ವೆಸ್ಟಿಗೇಷನ್. ಸೊ ಮತ್ತು ಈ ಪ್ರಕರಣಕ್ಕೆ ಬಳಸಿದಂತಹ ಒಂದು ವೆಹಿಕಲ್ ಮತ್ತು ಇನ್ನು ಸ್ವತ್ತುಗಳನ್ನೆಲ್ಲ ಕೂಡ ಇನ್ನು ವಶಕ್ಕೆ ಪಡಿಬೇಕಾಗಿರುತ್ತೆ. ಸೊ ಇದು ಮುಂದಿನ ದಿನಗಳಲ್ಲಿ ಇನ್ನು ಏನು ಡೆವಲಪ್ಮೆಂಟ್ಸ್ ಆಗುತ್ತೆ ಅದು ಮುಂದೆ ಶೇರ್ ಮಾಡ್ಕೊತೀವಿ. ಸೊ ಇದೊಂದು ಮುಖ್ಯವಾದ ಪ್ರಕರಣ, ಇತ್ತೀಚೆಗೆ ಕೆಲವೇ ದಿನಗಳಲ್ಲಿ ಭೇದಿಸಿದಂತಹ ಒಂದು ಪ್ರಕರಣ ಅಂತ ಹೇಳಿ. ಆ್ಯಕ್ಚುಲಿ ನಿನ್ನೆ ಸಂಜೆ ನಮಗೆ ಅಲ್ಲಿ ಸಿಕ್ಕಿದ್ದಾರೆ ಪುಣೆಯಲ್ಲಿ. ಇವಾಗ ಪ್ರೊಸೀಜರ್ ಆಗ್ತಾ ಇದೆ. ಸೊ ನಿನ್ನೆ ಸಂಜೆ ಅಂತದ್ದು. ಪ್ರಿಲಿಮಿನರಿ ಅದೇ ಈಗ ಇಟ್ಸ್ ಅನ್ ಆನ್ಗೋಯಿಂಗ್ ಇನ್ವೆಸ್ಟಿಗೇಷನ್. ಸ್ವಲ್ಪ ನಮಗೂ ಕೂಡ ನಿಖರವಾಗಿ ಗೊತ್ತಿಲ್ಲ. ನಾನು ಮತ್ತೆ ಮಿಸ್ಲೀಡ್ ಮಾಡಬಾರ್ದು ಅನ್ನೋ ಕಾರಣದಿಂದ ಇಷ್ಟೇ ಹಂಚ್ಕೊಳ್ಳೋಕ್ಕೆ ಈ ಸಮಯದಲ್ಲಿ. ಇಲ್ಲ ಮೇಡಮ್, ಈಗ ಇನ್ನೂ ಆಗ್ತದೆ. ಯಾಕಂದರೆ ಜೊತೆಗೆ ಇನ್ನೂ ಇಷ್ಟು ಜನ ಇದ್ದಾರೆ, ಅವ್ರುಗಳನ್ನು ಕೂಡ ಇದು ಮಾಡಬೇಕಾಗುತ್ತೆ, ಪತ್ತೆ ಹಚ್ಚಬೇಕಾಗುತ್ತೆ. ಹಾಗಾಗಿ ಈ ಟೈಮಲ್ಲಿ ಇಟ್ಸ್ ನಾಟ್ ವೆರಿ ಇರ್ಬೋದು. ಯಾಕಂದರೆ ಬಂದವರು ಒಟ್ಟು 6 ಜನ ಅಂತ ನಮಗೆ ಮಾಹಿತಿ ಸಿಕ್ಕಿದೆ. ಅದರಲ್ಲೇ ಒಬ್ಬ ಇದ್ದಾರೆ, ಮತ್ತು ಅವ್ರಿಗೆ ಹೆಲ್ಪ್ ಮಾಡಿದವರು ಕೂಡ ಇದ್ದಾರೆ. ಸೊ ಅವರು ಸ್ಟೇಟ್ಮೆಂಟ್ಸ್ಗಳನ್ನ ತಗೋತಾ ಇದ್ದೀವಿ. ಅವ್ರ ಸ್ಟೇಟ್ಮೆಂಟ್ ಬೇಸಿಸ್ ಮೇಲೆ ಇದು ಮಾಡ್ತೀವಿ. ದೇ ಆರ್ ಹಿಯರ್, ಕರ್ಕೊಂಡ್ಬಂದಿದ್ದೀವಿ, ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೆ ತಗೊಂಡು ಮತ್ತೆ ಮುಂದಿನ ವಿಚಾರಣೆಯನ್ನು ಮುಂದುವರಿಸ್ತೀವಿ. ದರೋಡೆ ಆಗಿರೋದು ಎಲ್ಲಿದೆ ಅನ್ನೋದು ಮಾಹಿತಿ ಬಂದಿದೆ, ಇನ್ನು ರಿಕವರಿ ಆಗುತ್ತೆ. ಅಷ್ಟೇ, ಇನ್ನು ಬೇರೆ ಏನು, ಯಾಕಂದರೆ ಇನ್ನೂ ಆನ್ಗೋಯಿಂಗ್ ಇರೋದ್ರಿಂದ ಇನ್ನು ಕೆಲವರು ಹೊರಗೆ ಇದ್ದಾರೆ, ಇನ್ನೂ ಕೂಡ ನಮ್ಮ ಬಂದಿ ಆಗಿಲ್ಲ. ಸೊ ಆ ಕಸ್ಟಡಿಗೆ ತಗೊಂಡಿಲ್ಲ. ಸೊ ಹಾಗಾಗಿ ಅಲ್ಲ, 2 ದಿನದಲ್ಲಿ ಮುಂದಿನ ತನಿಖೆ ಕಂಪ್ಲೀಟ್ ಪಿಕ್ಚರ್ ವಿತಿನ್ 2 days ಸಿಗುತ್ತೆ. ಇವತ್ತು ಹೇಗೆ? ಹೌದು, ಪೊಲೀಸ್ ಕಸ್ಟಡಿ ಕೇಳ್ತಾ ಇದ್ದೀವಿ. ಹೌದು, ಖಂಡಿತವಾಗ್ಲೂ ಮಾಹಿತಿ ಇಟ್ಕೊಂಡು ಬಂದಿರ್ತಾರೆ. ಬಟ್ ಇದ್ರ ಎಕ್ಸಾಕ್ಟಾಗಿ ಎಲ್ಲಿ ಹೇಗೆ ಮಾಹಿತಿ ಪಡೆದ್ರು, ಏನು ಸಂಬಂಧ ಇತ್ತು, ಇದೆಲ್ಲ ಕಂಪ್ಲೀಟಾಗಿ ಪಿಕ್ಚರ್ ತನಿಖೆ ಪೂರ್ಣಗೊಂಡ ನಂತರ ತಿಳಿಯುತ್ತೆ. ಭಾನುದಾಸ್ ಹರಿ ತೋರಟ್ ಅಂತ ಕಂಪ್ಲೇಂಟ್. He is into jewelry business, jewelry shop.
ತೋರಟ್ ಮೂಲತಃ ಮಹಾರಾಷ್ಟ್ರದವರು. ಮರಸ್ಗಾಂವ್ सांगली ಜಿಲ್ಲಾದವರು. ಅವ್ರ ಅಂಗಡಿ ಕೇರಳಲ್ಲಿ ಇಟ್ಕೊಂಡು ಕಾನಿಂಗಡ್ ಅಲ್ಲಿ ಅವ್ರ ಜ್ಯುವೆಲರಿ ಶಾಪ್. ಇಲ್ಲಿ ಕನ್ನಡ ಅಲ್ಲ? ಹೌದು. ಅವ್ರು ಎಲ್ಲಿ ತಗೊಂಡಿದ್ರು ಅಂತ ಅದೇನು ಹೇಳಿದ್ದಾರಾ? ಅದೇ ಕಾನಂಗಾಡಲ್ಲೇ ಒಂದು ಜ್ಯುವೆಲ್ರಿ ಶಾಪಲ್ಲಿ ತೊಗೊಂಡಿರೋದ್ರ ಬಗ್ಗೆ ಮಾಹಿತಿ ಇದೆ. ಸೊ ಅದರ ಬೇರೆ ಸೋರ್ಸಸ್ ಏನು ಅದೆಲ್ಲ ಮುಂದಿನ ತನಿಖೆಯಲ್ಲಿ ಗೊತ್ತಾಗುತ್ತೆ. Basically solid gold or it's ಸಾಲಿಡ್ ಬ್ಲಾಕ್. ಸಾಲಿಡ್ solid block? ಗೋಲ್ಡ್ ಬಿಸ್ಕೆಟ್ ಅಂತ 350 ಗ್ರಾಮು ಸುಮಾರು ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ 35 ಲಕ್ಷ, ಸುಮಾರು 35 ಲಕ್ಷ. ಅಲ್ಲ, ಅವ್ರದ್ದು ಬಿಸ್ನೆಸ್ ಇಲ್ಲಿ ನಡೀತಾ ಇದೆ. ಅವ್ರದ್ದು ಗಿವ್ ಅಂಡ್ ಟೇಕ್ ಇರುತ್ತೆ ನಿಮ್ಮ ಜ್ಯುವೆಲ್ರಿ ಬಿಸ್ನೆಸ್ ಅಂದಮೇಲೆ. ಸೊ ಇಲ್ಲಿ ಮಂಗಳೂರಿನಲ್ಲಿ ಅವ್ರ ವ್ಯವಹಾರದ ನಿಮಿತ್ತವಾಗಿ ಬಂದಿರ್ತಾರೆ. ಅವ್ರದ್ದು ಮಾಹಿತಿ ಇವ್ರಿಗೆ ಆರೋಪಿಗಳಿಗೆ ಪಡೆದು ಅವ್ರು ಬಂದು ಈ ರೀತಿಯಾದಂಥ ಕೃತ್ಯ ಎಸಗಿರ್ತಾರೆ. ನಾವು ಕೆಲವು ಬಿಲ್ಗಳನ್ನು ಕೂಡ ವಶಪಡಿಸ್ಕೊಂಡಿದ್ದೀವಿ, ಇನ್ವಾಯ್ಸಸ್ನೆಲ್ಲ. ಇದನ್ನ ನೋಡಿದಾಗ ಇದು ಪಂಜಾಬಿಂದ ಬರ್ತಾ ಇರೋದ್ರ ಬಗ್ಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಜಲಂಧರ್ ಅಂತ ಹೇಳಿದ್ನಲ್ಲ, ಆ ಪ್ರದೇಶದಲ್ಲೇ ನಿಮಗೆ ತಿಳಿದಿರೋ ಹಾಗೆ ಎಲ್ಲ ಮ್ಯಾನುಫ್ಯಾಕ್ಚರಿಂಗು ಎಲ್ಲ ಅಲ್ಲೇ ಆಗೋದು. ಸೊ ಅಲ್ಲಿಂದ ಬರ್ತಾ ಇದೆ. ಇವ್ರು ಇಲ್ಲಿ ಆರ್ಡರ್ ಕೊಡ್ತಾರೆ, ಸೊ ಅಲ್ಲಿಂದ ಕಳಿಸ್ಕೊಡ್ತಾರೆ. ಈಗ ಡಿಸ್ಟ್ರಿಬ್ಯೂಟರ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಆಗ್ತಾ ಇದೆ. ಸೊ ಇವತ್ತು ಈಗಲೂ ಕೂಡ ನಡೀತಾ ಇದೆ ಸೀಶರ್ ಪ್ರೊಸೆಸಿಂಗ್. ಈ ಭಾನು ತೋರಾಟ್ ಭಾನುದಾಸ್ ಅವರು ಅವತ್ತು it was supposed to give that to somebody? ಸೀಮಿಂಗ್ಲಿ ಸೊ ಅದು ಆ ರೀತಿಯಾಗಿ ಅನಿಸುತ್ತೆ ಮೇಲ್ನೋಟಕ್ಕೆ. ಸೊ ಮಂಗಳೂರಿನಲ್ಲಿ ಅವ್ರದ್ದೇನು ವ್ಯವಹಾರಕ್ಕಾಗಿ ಬಂದಿರ್ತಾರೆ. ಥ್ಯಾಂಕ್ ಯು.